ನೇಪಾಳದಲ್ಲಿ ರಾಜಸತ್ತೆಯನ್ನ ಮರುಸ್ಥಾಪಿಸಬೇಕು ಎಂದು ಮಾಜಿ ರಾಜ ಜ್ಞಾನೇಂದ್ರ ಶಾ ಬೆಂಬಲಿಗರು ನೇಪಾಳದ ರಾಜಧಾನಿಯಲ್ಲಿ ಬೀದಿಗಿಳಿದು ಹಿಂಸಾಚಾರವನ್ನ ನಡೆಸಿದ್ರು. ಅಂಗಡಿ ಮುಂಗಟ್ಟುಗಳ ಲೂಟಿ, ವಾಹನಗಳಿಗೆ ಬೆಂಕಿ ಎಂದು ಕಾಠ್ಮಂಡು ಹಿಂಸಾಚಾರಕ್ಕೆ ಬಿದ್ದುದರಿಂದ ರಸ್ತೆಗಳು ರಣರಂಗದಂತೆ ಕಂಡವು. ಒಬ್ಬ ಟಿವಿ ಕ್ಯಾಮೆರಾಮನ್, ಒಬ್ಬ ಪ್ರತಿಭಟನಾಕಾರ ಹಿಂಸಾಚಾರದಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ. 112ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಸರ್ಕಾರಿ ಕಚೇರಿಗಳ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಿದ್ರು ಮತ್ತು ದಾಳಿ ಮಾಡಿ ದಾಖಲೆಗಳನ್ನು ನಾಶ ಮಾಡಿದ್ರು. ಸಂಸತ್ ಭವನದತ್ತ ನಡೆದಿದ್ದ ಪ್ರತಿಭಟನಾಕಾರರನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ಟರು. ಅನಂತರ ಸೇನೆಯನ್ನ ನಗರದ ಸುತ್ತ ನಿಯೋಜಿಸಲಾಯಿತು. ನಗರದ ಕೆಲವು ಕಡೆ ಕರ್ಫ್ಯೂ ಹೇರಲಾಗಿದೆ. ಕಲ್ಲು ತೂರಾಟ ಮತ್ತು ಹಿಂಸಾಚಾರದಲ್ಲಿ ತೊಡಗಿದ್ದ 105 ಮಂದಿ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ್ದಾರೆ. 2008ರಲ್ಲಿ ರಾಜಸತ್ತೆ ರದ್ದು ಮಾಡಲಾಗಿದೆ. Volkswagen. Volkswagen Mangalore, Airport Road, Yeyadi, Mangalore. Volkswagen.